ಹೋಟೆಲ್ಗಳಲ್ಲೆಲ್ಲ ತಿಂತೀವಲ್ವ, ಮೆದು ಮೆದುವಾಗಿರುವಂಥ ಗರಿ ಗರಿ ಆಗಿರುವಂಥ ದೊಡ್ಡ ಪೂರಿ. ಇದನ್ನ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈ ರೆಸಿಪಿ ನೋಡಿದರೆ ಯಾರು ಬೇಕಾದರೂ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಪೂರಿಯನ್ನು ಮನೆಯಲ್ಲೇ ಮಾಡ್ಕೋಬಹುದು. ರೆಸಿಪಿ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈ ಪೂರಿನ ಮಾಡಲಿಕ್ಕೆ ನಾನು ಆಶೀರ್ವಾದ್ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. 2 ಕಪ್ ಗೋಧಿ ಹಿಟ್ಟಿಗೆ 2 ಟೇಬಲ್ ಸ್ಪೂನಷ್ಟು ಸೂಜಿ ರವೆ ಅಥವಾ ಉಪ್ಪಿಟ್ಟು ರವನ ಹಾಕೊಳ್ಳಿ. ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದನ್ನ ಕಲಿಸ್ಕೊಳ್ಳೋಕ್ಕೆ ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ನೀರು. 2 ಕಪ್ ಹಿಟ್ಟಿಗೆ 3/4 ಕಪ್ಪಷ್ಟು ನೀರು, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ, ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರೊಂಚೂರು ಉಗುರು ಬೆಚ್ಚಗೆ ಇರಲಿ, ಪೂರಿ ಮೆತ್ತಗಾಗಿ ಬರುತ್ತೆ. ಸಕ್ಕರೆ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನು ರವೆ ಹಾಕಿದ ನಂತರ ಒಂಚೂರು ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ರೆಡಿ ಮಾಡಿಟ್ಕೊಂಡಿದ್ದೀವಲ್ವ, ಅದರಲ್ಲಿ ಅರ್ಧದಷ್ಟನ್ನು ಹಾಕಿ ಮೊದಲು ಕಲಿಸ್ಕೋಬೇಕು. ಒಟ್ಟಿಗೆಲ್ಲ ನೀರನ್ನು ಹಾಕೊಳ್ಳೋದಲ್ಲ, ಅರ್ಧದಷ್ಟನ್ನು ಹಾಕಿ ಮೊದಲು ಹಿಟ್ಟನ್ನು ಮೆತ್ತಗೆ ಮಾಡಿಕೊಂಡು ಕೊನೆಗೆ ನಾವು ಉಳಿದ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನಮಗೆ ಚಪಾತಿಗಾದರೆ 2 ಕಪ್ ಹಿಟ್ಟಿಗೆ 1 ಕಪ್ಪಷ್ಟು ನೀರು, ಪೂರಿಗೆ 2 ಕಪ್ ಹಿಟ್ಟಿಗೆ 3/4 ಕಪ್ಪಷ್ಟು ನೀರು ಸಾಕಾಗುತ್ತೆ. ಯಾಕಂತಂದರೆ ಪೂರಿ ಹಿಟ್ಟಿದೆಯಲ್ಲೋ ತುಂಬ ಮೆತ್ತಗಾದರೆ ಆಯಿಲ್ ಜಾಸ್ತಿ ಎಳ್ಕೊಳ್ಳುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ಬಟ್ ನಾವು ಚಪಾತಿ ಹಿಟ್ಟು ನಾದ್ಕೊಳ್ಳುವಷ್ಟು ಸಾಫ್ಟಾಗಿ ನಾದ್ಕೋಬಾರ್ದು. ನಾನು ಆವಾಗಲೇ ಹೇಳಿದಾಗ ಎಣ್ಣೆ ಜಾಸ್ತಿ ಎಳೆದುಕೊಳ್ಳುತ್ತೆ. ನೋಡಿ, ಈ ಹದಕ್ಕೆ ರೆಡಿಯಾದ ನಂತರ, ಇಷ್ಟು ಮೆತ್ತಗಾದ ನಂತರ ಇವಾಗ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮತ್ತೊಂದು ಸರಿ ನೀಟಾಗಿ ನಾದ್ಕೊಳ್ಳೋಣ. ಯಾಕಂತಂದರೆ ನಮಗೆ ಲಟ್ಟಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬಾ ಚೆನ್ನಾಗಿ ಮೆತ್ತಗಾಗಿ ಹಿಟ್ಟು ರೆಡಿ ಆಗುತ್ತೆ. ಹಿಟ್ಟು ಇವಾಗ ರೆಡಿ ಆಗಿದೆ. ಇದನ್ನೇನು ನೀವು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆವಾಗಿಂದ ಆವಾಗಲೇ ನಾವು ಉಂಡೆ ಮಾಡಿಕೊಂಡು ಪೂರಿನ ಮಾಡ್ಕೋಬಹುದು. ಇದು ದೊಡ್ಡ ಪೂರಿ ಆಗಿರೋದ್ರಿಂದ ಆಲ್ಮೋಸ್ಟ್ ಚಪಾತಿ ಉಂಡೆ ಇರುತ್ತಲ್ವ ಆ ಸೈಜ್ಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾದ ಉಂಡೆಯನ್ನು ಮಾಡಿಕೊಂಡು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಕೊನೆಗೆ ನಾವಿದನ್ನ ಒಣ ಹಿಟ್ಟಿಗೆ ಈ ಥರ ಕೋಟ್ ಮಾಡ್ಕೋಬೇಕು. ಒಣ ಹಿಟ್ಟು ಜಾಸ್ತಿ ಹಾಕೋಬೇಡಿ, ಯಾಕಂತಂದರೆ ಪೂರಿ ಫ್ರೈ ಮಾಡುವಾಗ ಆಯಿಲಲ್ಲಿ ಹಿಟ್ಟು ಹೋಗುತ್ತೆ. ಆದ್ದರಿಂದ ಕೊನೆಗೆ ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಳ್ಳುವಾಗ ಒಂದು ನೆನಪಿಟ್ಕೊಳ್ಳಿ, ತುಂಬ ಒತ್ತಿ ಲಟ್ಟಿಸ್ಕೋಬೇಡಿ. ಯಾಕಂತಂದರೆ ಪೂರಿ ಉಬ್ಬಲ್ಲ, ಮತ್ತು ತುಂಬ ತೆಳ್ಳಗೆ ಲಟ್ಟಿಸ್ಕೋಬೇಡಿ, ಆವಾಗ ಕೂಡ ನಿಮಗೆ ಪೂರಿ ಉಬ್ಬಿ ಬರಲ್ಲ. ಈ ಹದಕ್ಕೆ ಸಾಕು. ಚಪಾತಿಗಿಂತ ಸ್ವಲ್ಪ ಚಿಕ್ಕ ಸೈಜ್ ನೋಡಿದ್ರಲ್ವಾ. ಇವಾಗ ಇದು ರೆಡಿ ಮಾಡಿ ಆದ ನಂತರ ಆಯಿಲನ್ನು ಬಿಸಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಆಯಿಲ್ ಪರ್ಫೆಕ್ಟಾಗಿ ಹೈ ಫ್ಲೇಮಲ್ಲಿ ಕಾದ್ರೇ ಪೂರಿ ಉಬ್ಬಿ ಬರೋದು. ಕಾದ ಆಯಿಲ್ಗೆ ನಿಧಾನಕ್ಕೆ ಪೂರಿನ ಹಾಕ್ಕೊಳ್ಳಿ, ತುಂಬಾ ಕೇರ್ಫುಲ್ಲಾಗಿ. ಕೊನೆಗೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆಯಿಲನ್ನು ಮೇಲೆ ಚೆಲ್ಕೊಂಡು ಕಾಯಿಸ್ಕೋಬೇಕು. ಒಂದು ಸೈಡ್ ಜಾಸ್ತಿ ಕಾಯಿಸ್ಕೋಬಾರ್ದು. ಇಮಿಡಿಯೇಟಾಗಿ ನೀವು ಮಗುಚಿ ಹಾಕ್ತಾ ಇರಬೇಕು. ಆಯಿಲ್ ಪರ್ಫೆಕ್ಟಾಗಿ ಕಾದರೆ ಪೂರಿ ನೀಟಾಗಿ ಉಬ್ಬಿ ಬಂದು ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ, ತುಂಬ ಸಿಂಪಲ್, ಮೆದುವಾಗಿರುವಂತಹ ದೊಡ್ಡದಾಗಿರುವಂತಹ ಹೋಟೆಲ್ ಸ್ಟೈಲಲ್ಲಿ ಇರುವಂತಹ ಪೂರಿನ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡ್ವಿ ಅಂತ ನೋಡಿದ್ರಲ್ಲ. ಇಷ್ಟೇ. ಇದನ್ನ ನಾವು ಆಲೂ ಸಾಗು ಜೊತೆ ಅಥವಾ ಟೊಮೆಟೊ ಗೊಜ್ಜು ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಕಲರ್ ಕೂಡ ಸಕ್ಕತ್ತಾಗಿ ಬಂದಿದೆ. ನಾನು ಆಲೂ ಬಾಜಿ ಮಾಡಿದ್ದೇನೆ, ಯಾಕಂತಂದರೆ ಪೂರಿ ಮತ್ತು ಆಲೂ ಬಾಜಿ ತುಂಬಾ ಇಷ್ಟ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಥ್ಯಾಂಕ್ಸ್ ಎಲ್ರಿಗೂ.